ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಇನ್ನು ಇದೇ ವೇಳೆ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ನ ಸದಸ್ಯರಾದ ಪ್ರತಾಪ್ ಸಿಂಹನಾಯಕ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದೇವರು ನೆಲೆಸಿದ್ದಾನೆ ಎಂಬುದನ್ನು ಸಾನ್ನಿಧ್ಯ ಎಂಬ ಸಂಸ್ಥೆ ತೋರಿಸುತ್ತದೆ. ಇಲ್ಲಿನ ಮಕ್ಕಳಿಗೆ ಜೀವನದ ಉತ್ಸಾಹ, ಶಕ್ತಿಯನ್ನ ತುಂಬಲು ನಿರಂತರವಾಗಿ ಶ್ರಮಿಸುತ್ತಿರುವ ಇಲ್ಲಿನ ಶಿಕ್ಷಕರ ಕಾರ್ಯ ಮಹಾ ಕಾರ್ಯ ಎಂದು ಹೇಳಿದರು. ದೇವರ ಇರುವಿಕೆಯನ್ನ, ದೇವರು ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳುವಂಥದ್ದನ್ನ ಸಾನ್ನಿಧ್ಯ ಅಂತ ಹೇಳುವ ಶಬ್ದ ತೋರಿಸ್ತದೆ. ಹಾಗಾಗಿ ಇಲ್ಲಿ ತಮ್ಮ ಜೀವನಕ್ಕೋಸ್ಕರ ಜೀವನದ ಬೆಳಕನ್ನು ಅಥವಾ ಜೀವನದ ದಿಕ್ಕನ್ನು ಕಾಣೋದಕ್ಕೆ ಬರುವಂತಹ ವಿಶೇಷ ಮಕ್ಕಳು ಅವರು ದೇವರ ಸಾನ್ನಿಧ್ಯವನ್ನು ಈ ಶಾಲೆಗೆ ತರ್ತಾರೆ. ಅಂತಹ ಮಕ್ಕಳಿಗೆ ಜೀವನದಲ್ಲಿ ಉತ್ಸಾಹವನ್ನು, ಶಕ್ತಿಯನ್ನು, ಬೆಳಕನ್ನು ತುಂಬುವುದಕ್ಕೋಸ್ಕರ ನಿರಂತರವಾಗಿ ಶ್ರಮಿಸುವಂತಹ ಎಲ್ಲರೂ ವಿಶೇಷ ಶಿಕ್ಷಕರು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಏನು ಶಿಕ್ಷಕರ ದಿನಾಚರಣೆ ಇದೆ ಅದಕ್ಕೊಂದು ವಿಶೇಷ ಅರ್ಥವು ಬರ್ತದೆ. ಅನಂತರ ಸಾನ್ನಿಧ್ಯ ವಸತಿಯುತ ಶಾಲೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ವಸಂತ್ ಶೆಟ್ಟಿಯವರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಲ್ಲ ಶಿಕ್ಷಕರಂತಲ್ಲ ನಮ್ಮ ಶಿಕ್ಷಕರು. ನಾನೊಂದು ಸಮಾರಂಭದಲ್ಲಿ ಯಾವುದನ್ನು ಹೇಳ್ತೇನೆ, ನಾವು ನಮ್ಮ ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರನ್ನ ತಯಾರು ಮಾಡಿಲ್ಲ, ದೊಡ್ಡ ದೊಡ್ಡ ನಾಯಕರನ್ನು ಸಿದ್ಧ ಮಾಡಿಲ್ಲ, ವೈದ್ಯರು, ಇಂಜಿನಿಯರು, ಪ್ರೊಫೆಷನಲ್ಸ್, ಇನ್ಯಾರು ಬಿಸ್ನೆಸ್ ಮ್ಯಾನ್ ಯಾರನ್ನು ತಯಾರು ಮಾಡಿಲ್ಲ. ನಾವು ಮಾಡಿರೋದು ನಮ್ಮ ವಿಶೇಷ ಮಕ್ಕಳು, ದೇವರಿಗೆ ಪ್ರೀತಿಯಾಗಿರುವ ವಿಶೇಷ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವಂತ ಒಂದು ಪ್ರಯತ್ನ ಮಾತ್ರ. ಇದು ಝೀರೋ. ಆದರೆ ನೀವು ಮಾಡಿರುವುದೇನು? ನಾವು ಮಾಡಿರುವುದು ಝೀರೋ. ಎಲ್ಲಿ ಕಾಣ್ತದೆ ನಾವು ಮಾಡಿರುವ ಕೆಲಸ? ನಮ್ಮ ವಿಶೇಷ ಶಿಕ್ಷಕರು, ರಾಜ್ಯದಾದ್ಯಂತ ಇರತಕ್ಕಂಥ ವಿಶೇಷ ಶಿಕ್ಷಕರು ಮಾಡಿರ್ತಕ್ಕಂಥ ಕೆಲಸ ಶೂನ್ಯ. ಸೊನ್ನೆ ನಿನಗೆ ಬೆಲೆ ಇಲ್ಲ ಎಂದು ಬರೆದು ಜರಿವರಲ್ಲ, ನಿನ್ನ ಹಿಂದೆ ಒಂದು ಬರಲು ನಿನಗೆ ಬೆಲೆಯು ಬರುವುದಲ್ಲ. ಸೊನ್ನೆಗೆ ಬೆಲೆ ಇಲ್ಲ ಅಂತ ಹೇಳಿದ್ದಿಲ್ಲ, ಸೊನ್ನೆಗೆ ಒಂದು ಬಂದಾಗ ಮಾತ್ರ ಬೆಲೆ. ಇವತ್ತು ನಮಗೆ ಅದರಲ್ಲಿ ಆತ್ಮತೃಪ್ತಿ ಇದೆ ನಮ್ಮ ವಿಶೇಷ ಶಿಕ್ಷಕರಿಗೆ. ಇದೇ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸಾನ್ನಿಧ್ಯ ವಸತಿಯುತ ಶಾಲೆಯ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಗಣೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾಬಲ ಮರ್ಲಾ, ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಷನಲ್ ಟ್ರಸ್ಟ್ನ ಕನ್ವೀನರ್ ವಿನೋದ್ ಶೆಣೈ, ಉಡುಪಿ ಕಾರುಣ್ಯ ಸ್ಪೆಷಲ್ ಸ್ಕೂಲ್ನ ಹೇಮಾವತಿ ಕುಂದರ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.